ವನಿತಾ ಶಿಶು ಅಭಿವೃದ್ಧಿ ಮಂಜೇಶ್ವರ ಇಲಾಖೆಯ ವತಿಯಿಂದ ಸಾಧಕರನ್ನ ಸನ್ಮಾನಿಸಲಾಯಿತು. ಐಸಿಡಿಎಸ್ ಮಂಜೇಶ್ವರ ಗ್ರಾಮ ಪಂಚಾಯತ್ನ 10ನೇ ವಾರ್ಡ್ ಅರಿಮಲೆ ಎಂಬಲ್ಲಿರುವ ಇಡಿಯ ಅಂಗನವಾಡಿಯ ದುರಸ್ತಿಗೆ ಕೈಜೋಡಿಸಿ ಶಿಶು ಸ್ನೇಹ ಚಿತ್ರ ಲಗತ್ತಿಸಲು ಹಾಗೂ ಕಟ್ಟಡಕ್ಕೆ ಬಣ್ಣ ಬಳಿಯುವ ಖರ್ಚು ವೆಚ್ಚವನ್ನು ಭರಿಸುವುದರ ಜೊತೆಯಾಗಿ ಸೇಫ್ಟಿ ಟ್ರಾಫಿಕ್ ಮಿರರ್ ಸ್ಥಾಪಿಸಿಕೊಟ್ಟ ಸಮಾಜ ಸೇವಕರಾಗಿರುವ ಉಸ್ಮಾನ್ ಕಡಂಬರ್ ಹಾಗೂ ಕೋವಿಡ್ ರೋಗಿಗಳಿಗೆ ಅತ್ಯುತ್ತಮ ರೀತಿಯ ಚಿಕಿತ್ಸೆ ನೀಡಿ ಅವರನ್ನು ಶೀಘ್ರ ಗುಣಮುಖ ಪಡಿಸುವಲ್ಲಿ ಕೊರೋನಾ ಹರಡುವ ಆರಂಭದ ಕಾಲದಲ್ಲೇ ತಮ್ಮ ಆರೋಗ್ಯವನ್ನು ಲೆಕ್ಕಿಸದೆ ಅತ್ಯುತ್ತಮ ಸೇವೆ ಸಲ್ಲಿಸಿದ ಆಶಾ ಕಾರ್ಯಕರ್ತೆ ಗೀತಾ ಸದಾಶಿವ ಇವರಿಗೆ ವನಿತಾ ಶಿಶು ಅಭಿವೃದ್ಧಿ ಮಂಜೇಶ್ವರ ಇಲಾಖೆಯ ವತಿಯಿಂದ ಗೌರವಿಸಿ ಸನ್ಮಾನಿಸಲಾಯಿತು. 25 ವಾರ್ಡ್ಗಳ ನಡಪಂದನಂಚಿನ ಕಾರ್ಯ ಈ ವಾರ್ಡ್ ನಡತುಪ್ಪು ಅವು ನಡಪೆರೆ ಕಾರಣ ಈ ಊರ್ದ ಜನಕ್ಕೆ ಐಟ್ಲ ಉಸ್ಮಾನ್ ನಂಚಿನ ಅಟ್ಟು ಮಾತಾ ವಾರ್ಡ್ಗಳ ಇತ್ತುಂದಾಟ ಪಂಚಾಯತ್ ಗುಂಜಿ ಮಲ್ಲ ಬೇಲೆನೆ ಇಜ್ಜಂಡು ಮಾತಾ ಬೇಲೆಗಲ ಮಾತೇರ್ಲ ಪನ್ಪುಣೆ ಪಂಚಾಯತ್ ಅಂತ ಇಲ್ಲದ ವಾಕಿಲ್ಡು ರೆಡ್ ಪಂತಿ ಬುಳೆದಿತ್ತುಂಡಲ್ಲ ಐಂದು ಎಪ್ಪಡಾಂಡ ಪಂಚಾಯತ್ ಬರೋಡು ಆಡ ಇಂದು ಉಸ್ಮಾನ್ ಮಲ್ತನಂಚಿನ ಈ ಒಂಜಿ ಕೆಲಸ ಮಾತೆರೆಗಲ ಮಾದರಿ ಅದು ನೀಕು ದುಂಬಲ ನನವರಿ ಸ್ಟೇಜ್ ಇಡಿತ್ತನಾರೆಲ್ಲ ಸನ್ಮಾನ ಮಲ್ಪೆರೆ ಇಂದುವೆ ವಾರ್ಡ್ಗೆ ಇಂದೇ ಅಂಗನವಾಡಿಗೆ ಎಂಕ್ಲು ಬರ್ತದ ಅಪ್ಪ ನನ್ನ ದುಂಬುಗ್ಲ ನಿಕ್ಕಲ್ಲ ಮನಸ್ಸು ಮಲ್ತಂಡ ಒವ್ವೇ ಒಂಜಿ ಕಾರ್ಯಡು ನಿಕ್ಲು ಮುಂದಾದ ಉಂತುಂಡ ಎಂಗ್ಲಿಗೆ ನನವರು ಬರೆಯಲ್ಲ ಸಾಧ್ಯ ಉಂಟು. ವಾರ್ಡ್ ಸದಸ್ಯೆ ಜಯಂತಿಯವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಂಜೇಶ್ವರ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಜಿನ್ ಲಬಿನಾ ಮಂತೀರು ಶಾಲು ಹೊದಿಸಿ ಗೌರವಿಸಿ ಸನ್ಮಾನಿಸಿದ್ರು. ಈ ಸಂದರ್ಭದಲ್ಲಿ ಜ್ಯೋತಿ, ರಾಧಾ, ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಮುಷರತ್ ಜಹಾನ್, ಮುನೀರ್, ಶ್ರೀಮತಿ ವಿನೂತಾ, ನವೀನಾ ಮೊದಲಾದವರು ಉಪಸ್ಥಿತರಿದ್ದರು.